ಅಪ್ರಾಪ್ತ ಬಾಲಕಿಗೆ ಲೈಂಗಿಕ ದೌರ್ಜನ್ಯ ಪ್ರಕರಣದ ಪೋಕ್ಸೋ ಆರೋಪಿಯೋರ್ವ ಸ್ಥಳ ಮಹಜರು ಸಂದರ್ಭ ಪೊಲೀಸ್ ಸಿಬ್ಬಂದಿ ಮೇಲೆ ಹಲ್ಲೆ ನಡೆಸಿ ಪರಾರಿಯಾಗಲು ಯತ್ನಿಸಿರುವ ಘಟನೆ ನಿನ್ನೆ ಉಡುಪಿಯಲ್ಲಿ ನಡೆದಿದೆ. ಈ ವೇಳೆ ಪೊಲೀಸರು ಲಾಠಿಯಿಂದ ಆರೋಪಿಯ 2 ಕಾಲುಗಳಿಗೆ ಏಟು ಕೊಟ್ಟು ಆತನನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಹಲ್ಲೆಗೆ ಒಳಗಾಗಿರುವ ಮಹಿಳಾ ಠಾಣೆಯ ಪೊಲೀಸ್ ಸಿಬ್ಬಂದಿ ರಿತೇಶ್ ಮತ್ತು ಪೊಲೀಸರ ಲಾಠಿ ಏಟಿನಿಂದ ಗಾಯಗೊಂಡಿರುವ ಪೋಕ್ಸೋ ಆರೋಪಿ ಉತ್ತರ ಪ್ರದೇಶ ಮೂಲದ ಮಣಿಪಾಲ ವಿಪಿ ನಗರದ ನಿವಾಸಿ 29 ವರ್ಷದ ಮೊಹಮ್ಮದ್ ಡ್ಯಾನಿಶ್ ಎಂಬಾತನನ್ನ ಉಡುಪಿ ಜಿಲ್ಲಾಸ್ಪತ್ರೆಗೆ ಒಳರೋಗಿಗಳಾಗಿ ದಾಖಲಿಸಲಾಗಿದೆ. ಉಡುಪಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಹರಿರಾಮ್ ಶಂಕರ್ ಉಡುಪಿ ಜಿಲ್ಲಾಸ್ಪತ್ರೆಗೆ ಭೇಟಿ ನೀಡಿ ಗಾಯಾಳು ಪೊಲೀಸ್ ಸಿಬ್ಬಂದಿಯ ಆರೋಗ್ಯ ವಿಚಾರಿಸಿದ್ದಾರೆ. ಈ ಸಂದರ್ಭದಲ್ಲಿ ಅಡಿಷನಲ್ ಎಸ್ಪಿ ಸುಧಾಕರ ಎಸ್ ನಾಯ್ಕ್, ಡಿವೈಎಸ್ಪಿ ಪ್ರಭು ಡಿಟಿ, ಮಹಿಳಾ ಪೊಲೀಸ್ ಠಾಣೆಯ ನಿರೀಕ್ಷಕ ರಾಮಚಂದ್ರ ನಾಯಕ್ ಹಾಜರಿದ್ದರು. ಪ್ರಕರಣದ ಬಗ್ಗೆ ಎಸ್ಪಿ ಹರಿರಾಮ್ ಶಂಕರ್ ಮಾಹಿತಿ ನೀಡಿ, ಜುಲೈ 8ರಂದು 8 ವರ್ಷದ ಬಾಲಕಿಯ ಮೇಲೆ ಆರೋಪಿಗಳು ಮಣಿಪಾಲದ ಟ್ಯಾಪ್ಮಿ ರಸ್ತೆಯ ಹಾಡಿಯಲ್ಲಿ ಲೈಂಗಿಕ ದೌರ್ಜನ್ಯ ಎಸಗಿರುವ ಬಗ್ಗೆ ಉಡುಪಿ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಜುಲೈ 11ರಂದು ಕೇಸು ದಾಖಲಾಗಿತ್ತು. ಈ ಸಂಬಂಧ ಆರೋಪಿಗಳಾದ ಉತ್ತರ ಪ್ರದೇಶ ಮೂಲದ ಡ್ಯಾನಿಶ್, ಶಾಮಿ, ಮೌಸೀನ್ ಮತ್ತು ಅಬೀದಾ ಎಂಬವರನ್ನ ಜುಲೈ 12ರಂದು ಬಂಧಿಸಲಾಗಿತ್ತು. ಆರೋಪಿಗಳನ್ನ ಹೆಚ್ಚಿನ ವಿಚಾರಣೆಗಾಗಿ ಪೊಲೀಸ್ ಕಸ್ಟಡಿಗೆ ಪಡೆದಿದ್ದು, ಪ್ರಮುಖ ಆರೋಪಿ ಡ್ಯಾನಿಶ್ನನ್ನ ಮಹಜರು ನಡೆಸಲು ಘಟನಾ ಸ್ಥಳ ಮಣಿಪಾಲ ತಾಂಗೋಡು 2ನೇ ಕ್ರಾಸ್ನ ಹಾಡಿ ಬಳಿ ಕರೆದೊಯ್ದು ಸ್ಥಳವನ್ನ ಪಂಚನಾಮೆ ಮಾಡುವ ವೇಳೆ ಆತ ತನಗೆ ಕೈಕೋಳ ಹಾಕಿ ಹಿಡಿದುಕೊಂಡಿದ್ದ ಸಿಬ್ಬಂದಿ ರಿತೇಶ್ ಎದೆಗೆ ಕೈಗಳಿಂದ ಗುದ್ದಿ ದೂಡಿ ನೆಲಕ್ಕೆ ಬೀಳಿಸಿ ಅಲ್ಲಿಯೇ ಇದ್ದಂತಹ ಕಲ್ಲನ್ನ ಎತ್ತಿ ಹಾಕಲು ಯತ್ನಿಸಿದ್ದು, ಈ ವೇಳೆ ಪೊಲೀಸ್ ನಿರೀಕ್ಷಕ ರಾಮಚಂದ್ರ ನಾಯಕ್ ತಡೆದಿದ್ದಾರೆ. ಆಗ ಅವರ ಮೇಲೂ ಹಲ್ಲೆ ನಡೆಸಲು ಮುಂದಾಗಿದ್ದಾನೆ. ಈ ಸಂದರ್ಭ ಲಾಠಿಯಿಂದ ಆತನ ಕಾಲಿಗೆ ಹೊಡೆದು ನಿಯಂತ್ರಿಸಲಾಯಿತು. ಉಳಿದ ಸಿಬ್ಬಂದಿ ಆತನನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಅಬೀದಾ ತನ್ನ ಸಂಬಂಧಿ ಜತೆಗಿನ ವೈಯಕ್ತಿಕ ದ್ವೇಷಕ್ಕೆ ಸೇಡು ತೀರಿಸಿಕೊಳ್ಳಲು ಆರೋಪಿಗಳ ಮೂಲಕ ಮಗುವಿಗೆ ಲೈಂಗಿಕ ದೌರ್ಜನ್ಯ ಎಸಗುವಂತೆ ಮಾಡಿದ್ದಾಳೆ. ಆರೋಪಿ ಅಬೀದಾ ಮತ್ತು ಡ್ಯಾನಿಶ್ ಮಧ್ಯೆ ಅಕ್ರಮ ಸಂಬಂಧ ಇತ್ತು. ಇನ್ನು ಮಗುವಿನ ತಾಯಿ ನೀಡಿದ ದೂರಿನಂತೆ ಪ್ರಕರಣ ದಾಖಲಿಸಿಕೊಳ್ಳಲಾಗಿದೆ. ಇದು ಗಂಭೀರ ಪ್ರಕರಣವಾಗಿರುವುದರಿಂದ ಎಲ್ಲಾ ವೈಜ್ಞಾನಿಕ ಸಾಕ್ಷ್ಯಗಳನ್ನು ಸಂಗ್ರಹಿಸಿ ತನಿಖೆ ನಡೆಸಲಾಗುತ್ತದೆ. ಪೋಕ್ಸೋ ಪ್ರಕರಣದ ಉಳಿದ 2 ಆರೋಪಿಗಳನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಪೊಲೀಸರ ಮೇಲೆ ಹಲ್ಲೆ ನಡೆಸಿರುವ ಬಗ್ಗೆ ಡ್ಯಾನಿಶ್ ವಿರುದ್ಧ ಮತ್ತೊಂದು ಪ್ರಕರಣ ದಾಖಲಿಸಲಾಗುವುದು ಎಂದು ತಿಳಿಸಿದ್ದಾರೆ. 8ನೇ ತಾರೀಕಿಗೆ ಮಲ್ಪೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಪೋಕ್ಸೋ ಪ್ರಕರಣ ದಾಖಲಾಗುತ್ತದೆ. ಆ ಪೋಕ್ಸೋ ಪ್ರಕರಣದಲ್ಲಿ ಅಪ್ರಾಪ್ತ ಬಾಲಕಿಯಾಗಿರುವ 8 ವಯಸ್ಸು ಹುಡುಗಿಯನ್ನು 4 ಜನ ಡ್ಯಾನಿಶು, ಆಬಿದಾ ಮತ್ತು ಶಾಮಿ ಮತ್ತು ಮೋಸಿನ್ 4 ಜನ ಕಾರಲ್ಲಿ ಕರ್ಕೊಂಡು ಹೋಗಿ ಮಣಿಪಾಲ ಟಾಪ್ನಿ ರೋಡಲ್ಲಿ ಒಂದು ಹಾಡಿ ಏರಿಯಾದಲ್ಲಿ ಆ ಹುಡುಗಿಯನ್ನು ಸೆಕ್ಷುಲಿ ಅಸಾಲ್ಟ್ ಡ್ಯಾನಿಶ್ ಮಾಡ್ತಾರೆ. ಈ ಕೆಲಸಕ್ಕೆ ಆಬಿದಾ ಸಹ ಹೆಲ್ಪ್ ಮಾಡ್ತಾರೆ. ಆ ಮಗುವನ್ನು ಹ್ಯಾಂಡಲ್ ಮಾಡಲಿಕ್ಕೆ ಆಬಿದಾ ಸಹ ಹೆಲ್ಪ್ ಮಾಡ್ತಾರೆ. ಈ ಪ್ರಕರಣದಲ್ಲಿ 11ನೇ ತಾರೀಕಿಗೆ ಫಸ್ಟ್ ಹಾಸ್ಪಿಟಲೈಸ್ ಆಗಿ ಆಮೇಲೆ ಮಾಹಿತಿ ಬಂದ ಮೇಲೆ 11ನೇ ತಾರೀಕಿಗೆ FIR ದಾಖಲಾಗ್ತದೆ. FIR ದಾಖಲಾಗಿ ಅದೇ ದಿನ ನಾವು ಆರೋಪಿಗಳನ್ನು ವಶಕ್ಕೆ ತಗೊಂಡು ನಾವು ಪೊಲೀಸ್ ಕಸ್ಟಡಿಯಲ್ಲಿ ತೊಗೊಂಡಿದ್ವಿ. ಇದರಲ್ಲಿ ಪ್ರಮುಖ ಆರೋಪಿಯಾಗಿರುವಂಥ ಡ್ಯಾನಿಶನ್ನು ನಾವು ಇವತ್ತು ಪೊಲೀಸ್ ಕಸ್ಟಡಿಯಲ್ಲಿ ಘಟನಾ ಸ್ಥಳ ಮಾಜರ್ ಕರ್ಕೊಂಡು ಹೋಗಿದ್ದಾಗ ನಮ್ಮ ಪೊಲೀಸ್ ಸಿಬ್ಬಂದಿ ಆಗಿರುವಂತಹ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಸಿಬ್ಬಂದಿ ಆಗಿರುವಂಥ ರಿತೇಶ್ ಎಂಬವರ ಮೇಲೆ ಒಂದು ಕಲ್ಲಿಂದ ಹಲ್ಲೆ ಮಾಡಿ ತಪ್ಪಿಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿದಾಗ ನಮ್ಮ ಮಹಿಳಾ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರು ಅವರನ್ನು ಹ್ಯಾಂಡಲ್ ಮಾಡೋಕ್ಕೋಸ್ಕರ ಅಲ್ಲಿಂದ ಅಟ್ಯಾಕ್ ಮಾಡಬಾರ್ದು ಅಂತ ಉದ್ದೇಶಿಸಿ ಲಾಠಿಯಿಂದ ಅವ್ರದ್ದು ಬಿಲೋ ದ ನೀಸ್ ಲಾಠಿ ಪ್ರಹಾರ ಮಾಡಿ ಅವರನ್ನು ಕಂಟ್ರೋಲಿಗೆ ತಂದಿದ್ದಾರೆ. ಈ ರೀತಿ ಪೊಲೀಸರ ಮೇಲೆ ಹಲ್ಲೆ ಮಾಡಿದ್ದಕ್ಕೆ ಇನ್ನೊಂದು FIR ದಾಖಲಾಗ್ತದೆ. ಪ್ರಾಥಮಿಕವಾಗಿ ಈ ಪೋಕ್ಸೋ ಪ್ರಕರಣ ಆಗಲಿಕ್ಕೆ ಕಾರಣ ಈ ಯಾರು ಅರೆಸ್ಟ್ ಆಗಿರುವಂತಹ ಆಬಿದಾ ಅಂತೇಳಿ ಲೇಡಿ ಆಗಿದ್ದಾರೆ, ಅವ್ರದ್ದು ರಿಲೇಟಿವ್ದು ಮಗಳಾಗಿರ್ತಾರೆ. ಅವರ ಮಧ್ಯದಲ್ಲಿರುವಂಥ ಸಮಸ್ಯೆಗಳಿಗೆ ರಿವೆಂಜ್ ಆಗಿ ಅವ್ರದ್ದು ಮಗಳನ್ನು ಕರ್ಕೊಂಡು ಹೋಗಿ ಈ ರೀತಿಯಲ್ಲಿ ಅಸಾಲ್ಟ್ ಮಾಡಿದ್ದಾರೆ. ಈ ಘಟನಾ ಸ್ಥಳಕ್ಕೆ ಹಾಗೂ ಮಗುವನ್ನು ಸಹ ನಾನು ಹಾಗೂ ಎಲ್ಲ ಹಿರಿಯ ಅಧಿಕಾರಿಗಳು ಭೇಟಿ ಮಾಡಿದ್ದೀವಿ. ಗಂಭೀರವಾಗಿರುವಂಥ ಪ್ರಕರಣ ಇದೆ. ಇದರಲ್ಲಿ ಎಲ್ಲ ಸೈಂಟಿಫಿಕ್ ಎವಿಡೆನ್ಸಸ್ಸು ನಾವು ತಗೊಂಡು ಕಂಪ್ಲೀಟಾಗಿ ತನಿಖೆ ಮಾಡ್ತೀವಿ.